ಇಂಡೋನೇಷಿಯಾ ಮತ್ತು ಮಲೇಷಿಯಾಗಳು ಜಾಗತಿಕ ಪಾಮ್ ಆಯಿಲ್ ರಫ್ತಿನ 85% ಪೂರೈಕೆ ಮಾಡುತ್ತದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಪಾಮ್ ಆಯಿಲ್ ಉತ್ಪತ್ತಿ ಮತ್ತು ರಫ್ತು ಮಾಡುವ ದೇಶವಾಗಿದೆ ಇಂಡೋನೇಷಿಯಾ. ಲೋಕ ರಫ್ತಿನ 60% ಈ ದೇಶದಿಂದ ಆಗುತ್ತದೆ. ಇಂಡೋನೇಷಿಯಾದಲ್ಲಿ 1.6 ಕೋಟಿ ಹೆಕ್ಟೇರ್ ಪ್ರದೇಶವು ಪಾಮ್ ತಾಳೆ ಬೆಳೆಯುವ ಸ್ಥಳವಿದ್ದು ಅತಿ ಹೆಚ್ಚು ಪಾಮ್ ವ್ಯವಸಾಯದ ದೇಶವಾಗಿದೆ ಇದು. ಮಲೇಷಿಯಾದ ಪಾಮ್ ಆಯಿಲ್ ಅತ್ಯುತ್ತಮ ಗುಣಮಟ್ಟಕ್ಕೆ ಪ್ರಸಿದ್ಧ. ಕೊಲಂಬಿಯಾ ತಕರಾರಿಲ್ಲದೆ ಪಾಮ್ ಆಯಿಲ್ ತಯಾರಿಸುವ ಮತ್ತು ರಫ್ತು ದೇಶವಾಗಿದೆ. ಲೋಕದ 5 ಪ್ರಮುಖ ಪಾಮ್ ಆಯಿಲ್ ದೇಶಗಳು ಮತ್ತು ಅವು ತಯಾರಿಸುವ ಪಾಮ್ ಎಣ್ಣೆ ಪ್ರಮಾಣ ಮುಂದಿನಂತಿದೆ. ಇಂಡೋನೇಷಿಯಾ 4.6 ಕೋಟಿ ಟನ್, ಮಲೇಷಿಯಾ 1.9 ಕೋಟಿ ಟನ್, ಥೈಲ್ಯಾಂಡ್ 34 ಲಕ್ಷ ಟನ್, ಕೊಲಂಬಿಯಾ 18 ಲಕ್ಷ ಟನ್, ನೈಜೀರಿಯಾ 15 ಲಕ್ಷ ಟನ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಜಕಾರ್ತಾ. Pull up the flicks and I take it on gear. Pull up the hands and I feel no fear. I dig a don, I sick a don. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.